कृष्ण चरणागतं कृष्ण। ಆಧ್ಯಾತ್ಮಿಕ ಬದುಕಿಗೊಂದು ಲೌಕಿಕತೆಯ ಸ್ಪರ್ಶ, ಲೌಕಿಕದ ಬದುಕಿಗೊಂದು ಆಹ್ಲಾದತೆಯ ಹರ್ಷ, ಇದುವೇ ಸಾನ್ನಿಧ್ಯ. ಸಾನ್ನಿಧ್ಯದ ಈ ಸಂಚಿಕೆಯಲ್ಲಿ ನಾವು ನೋಡುತ್ತಿರುವುದು ಉಡುಪಿಯ ಪ್ರತಿಷ್ಠಿತ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಶ್ರೀಕೃಷ್ಣ ಮಠ. ತನ್ನ ಪುರಾತನವಾದಂತಹ ಇತಿಹಾಸವನ್ನು ಒಳಗಡೆ ಇಟ್ಟುಕೊಂಡು ಆಧ್ಯಾತ್ಮಿಕವಾದಂತಹ ಸಂಸ್ಪರ್ಶವನ್ನು ಭಕ್ತರಿಗೆ ಉಣಬಡಿಸುತ್ತಿರುವಂತಹ ಈ ಕ್ಷೇತ್ರದ ವಿಶಿಷ್ಟ ಸಾನ್ನಿಧ್ಯವನ್ನು ಈ ಸಂಚಿಕೆಯಲ್ಲಿ ನಾವು ನೋಡುತ್ತಾ ಹೋಗೋಣ. ಇದು ಈ ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ದಶಾವತಾರದಲ್ಲಿ 6ನೇ ಅವತಾರವೇ ಪರಶುರಾಮ ಅವತಾರ. ಈ ಪರಶುರಾಮ ಕ್ಷೇತ್ರದಲ್ಲಿ ಇದೀಗ ನೆಲೆ ನಿಂತಿರುವಂತಹ ಉಡುಪಿಯ ಕೃಷ್ಣ ರಜತಪೀಠದ ಒಡೆಯ. ರಾಮಭೋಜನೆಂಬ ಅರಸ ಭಗವದಂಶ ಸಂಭೂತನಾದಂತಹ ಪರಶುರಾಮನ ಕೋರಿಕೆಯಂತೆ ಈ ಪರಶುರಾಮ ಕ್ಷೇತ್ರದ ಆಡಳಿತ ನಡೆಸುತ್ತಿದ್ದ. ಈ ಭೂಮಿಯನ್ನು ಅಶ್ವಮೇಧ ಯಾಗಕ್ಕಾಗಿ ಸಜ್ಜುಗೊಳಿಸುತ್ತಿರುವಾಗ ಸರ್ಪರೂಪಿ ಅಸುರವೊಂದು ನೇಗಿಲಿಗೆ ಸಿಕ್ಕಿ ಮೃತಪ್ರಾಯವಾಯಿತು. ಸರ್ಪಹತ್ಯಾ ದೋಷ ನಿವಾರಣೆಗಾಗಿ ಬೆಳ್ಳಿಯ ಪೀಠವನ್ನ ಮಾಡಿ 4 ಬದಿಯಲ್ಲಿ ಸರ್ಪ ಆಕೃತಿಯನ್ನ ಇರಿಸಿ ಪೂಜಿಸಲು ಹಾಗೂ ಆತನ ತೂಕದಷ್ಟು ಚಿನ್ನ ದಾನ ಮಾಡಲು ಪರಶುರಾಮ ಯೋಚಿಸಿದನು. ಈ ರೀತಿಯಲ್ಲಿ ಅರಸನು ಮುನ್ನಡೆದಾಗ ಈ ಭೂಮಿ ರೂಪ್ಯಪೀಠ ರಜತಪೀಠಪುರ ಎಂದು ಪ್ರಖ್ಯಾತವಾಯಿತು. ದಕ್ಷ ಪ್ರಜಾಪತಿಯ ಶಾಪಕ್ಕೊಳಗಾದ ಚಂದ್ರನು ಶಾಪ ವಿಮೋಚನೆಗಾಗಿ ರಜತಪೀಠಪುರದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಆಚರಿಸಿದನು. ಈಶ್ವರನಿಂದ ಅನುಗ್ರಹಿತನಾದಂತಹ ಚಂದ್ರನು ಇವತ್ತು ಚಂದ್ರಮೌಳೀಶ್ವರದಲ್ಲಿ ಪೂಜೆಗೊಳ್ಳುತ್ತಿದ್ದಾನೆ. ಉಡುಪಿಯ ಪೂರ್ವ ಇತಿಹಾಸಕ್ಕೊಂದು ಸಾಕ್ಷಿ ಅನಂತೇಶ್ವರ ದೇವಸ್ಥಾನ. ಇಲ್ಲಿ ಪರಶುರಾಮನು ಪದ್ಮನಾಭನ ರೂಪದಲ್ಲಿ ಅನಂತ ಆಸನನಾಗಿ ಪೂಜಿಸಲ್ಪಡುತ್ತಾ ಇದ್ದಾನೆ. ವೇದಾರಣ್ಯವೆಂಬ ಪುಣ್ಯಸ್ಥಳದಲ್ಲಿ ಭಾರದ್ವಾಜ ಗೋತ್ರದ ವಿಪ್ರನೋರ್ವ ಪುತ್ರಲಾಭವಾಗಬೇಕೆಂಬ ಸದಿಚ್ಛೆಯಿಂದ ಶ್ರೀಮನ್ನಾರಾಯಣನನ್ನ ಪೂಜಿಸಲು ಸ್ವಪ್ನದಲ್ಲಿ ತೇಜೋಮಯನಾಗಿ ದರ್ಶನ ಭಾಗ್ಯ ಕರುಣಿಸಿದನು. ಈ ಹಿಂದೆ ಈ ರೀತಿಯಲ್ಲಿ ಚಂದ್ರಮೌಳೀಶ್ವರ ಅನಂತೇಶ್ವರ ದೇವಸ್ಥಾನದ ನಡುವೆ ಬಹಳ ಶೋಭಾಯಮಾನವಾಗಿ ವಿಜೃಂಭಿಸುತ್ತಿರುವ ದೇವಸ್ಥಾನವೇ ಶ್ರೀಕೃಷ್ಣ ಮಠ. ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ ಎಂಬ ದಾಸವಾಣಿಗೆ ಪ್ರೇರಣೆ ನೀಡಿದ ಕಡಗೋಲು ಕೃಷ್ಣ ವಿಗ್ರಹ ವಿಶ್ವಕರ್ಮ ನಿರ್ಮಿತ ಶಾಲಗ್ರಾಮ ಶಿಲೆ. ರುಕ್ಮಿಣೀ ದೇವಿಯು ಶ್ರೀಕೃಷ್ಣನ ದೇವರ ಬಾಲಲೀಲೆಗಳನ್ನು ನೋಡಬೇಕೆಂದಾಗ ನಿರ್ಮಾಣವಾದ ಈ ಶಾಲಗ್ರಾಮ ಮೂರ್ತಿ ರುಕ್ಮಿಣಿ ಕರಾರ್ಚಿತ. ದ್ವಾರಕೆಯಿಂದ ಗೋಪಿಚಂದನದ ಹೆಂಟೆಯೊಳಗಿಂದ ಪಶ್ಚಿಮ ಸಮುದ್ರದ ಮೂಲಕ ಹಡಗಿನಲ್ಲಿ ಬರುತ್ತಿರುವಾಗ ಬಿರುಗಾಳಿಯ ಆಘಾತಕ್ಕೆ ಒಳಗಾಯಿತು. ಮಲ್ಪೆಯ ಸಮುದ್ರದ ತೀರದಲ್ಲಿದ್ದ ವಾಯುಸಂಭೂತರಾದ ಶ್ರೀ ಮಧ್ವಾಚಾರ್ಯರು ತನ್ನ ಕಾವಿ ಬಟ್ಟೆಯ ಮೂಲಕ ಹಡಗನ್ನ ತನ್ನೆಡೆಗೆ ಬರಮಾಡಿಕೊಂಡರು. ಆ ಹಡಗಿನಲ್ಲಿ 2 ಗೋಪಿಚಂದನದ ಹೆಂಟೆಗಳನ್ನು ಆಚಾರ್ಯ ಮಧ್ವರು ಪಡೆದರು. ಅದರಲ್ಲಿ ಬಲರಾಮ ಹಾಗೂ ಕೃಷ್ಣನ ಶಾಲಗ್ರಾಮ ಮೂರ್ತಿ ಇದ್ದವು. ಮಲ್ಪೆ ಹತ್ತಿರದ ವಡಬಾಂಡೇಶ್ವರದಲ್ಲಿ ಬಲರಾಮ ದೇವಸ್ಥಾನ ಪ್ರತಿಷ್ಠಾಪಿಸಿದರು. ಮಲ್ಪೆಯಿಂದ ಸುಮಾರು 5 ಕಿಲೋಮೀಟರ್ ಅಂತರದ ಉಡುಪಿಗೆ ಕೃಷ್ಣ ವಿಗ್ರಹವನ್ನ ತರುತ್ತಿರುವಾಗ 12 ಸ್ತೋತ್ರವನ್ನ ರಚಿಸಿದರು. ಅಪರೋಕ್ಷ ಜ್ಞಾನಿಗಳಾದ ಮಧ್ವರು ಕೃಷ್ಣನ ಪೂಜಾ ಕೈಂಕರ್ಯಕ್ಕಾಗಿ 8 ಬಾಲಯತಿಗಳನ್ನು ನಿಯೋಜಿಸಿ ತಮ್ಮ ಶಿಷ್ಯರಾಗಿ ಸ್ವೀಕರಿಸಿದರು. ಈ ಬಾಲಯತಿಗಳಿಂದ ಮುಂದೆ ಅಷ್ಟಮಠಗಳು ರೂಪಿತಗೊಂಡವು. ಈ ಅಷ್ಟಮಠಗಳೇ ಈ ಹೊತ್ತು ಉಡುಪಿಯ ಕೃಷ್ಣನನ್ನ ಆರಾಧಿಸುವ ಪೂಜಾ ಕೈಂಕರ್ಯದ ಜವಾಬ್ದಾರಿಯನ್ನ ಹೊತ್ತವು. ಅಷ್ಟಮಠಗಳ ಯತಿಗಳು ಅನುಕ್ರಮವಾಗಿ ಶ್ರೀಕೃಷ್ಣ ಪೂಜಾ ದೀಕ್ಷೆಯನ್ನ ಪ್ರತಿ 2 ವರ್ಷಕ್ಕೊಮ್ಮೆ ಪಡೆಯುತ್ತಾರೆ. ಆಚಾರ್ಯ ಮಧ್ವರು ನಿಯೋಜಿಸಿದ 2 ತಿಂಗಳ ಪರ್ಯಾಯ ವಾದಿರಾಜ ಯತಿಗಳ ಮೂಲಕ 2 ವರ್ಷಕ್ಕೆ ವಿಸ್ತರಣೆಗೊಂಡಿತು. ಪ್ರತಿ ಮಠಗಳಿಗೂ 14 ವರ್ಷಗಳಿಗೊಮ್ಮೆ ಬರುವ ಕೃಷ್ಣ ಪೂಜಾ ದೀಕ್ಷೆಯೇ ಪರ್ಯಾಯ. ಈ ಪರ್ಯಾಯ ಎಂಬ ಹೆಸರಲ್ಲಿ ಪ್ರಸಿದ್ಧಿಯನ್ನ ಪಡೆದು ಪರ್ಯಾಯ ನಡೆಸುವ ಮಠಗಳ ಯತಿವರಿಯರನ್ನು ಪರ್ಯಾಯ ಪೀಠಾಧಿಪತಿ ಎಂದು ಕರೆಯುತ್ತಾರೆ. ಆ ಪೀಠಾಧಿಪತಿಗಳು ಉಡುಪಿಯ ಸರ್ವಜ್ಞ ಪೀಠವನ್ನ ಅಲಂಕರಿಸುತ್ತಾ 2 ವರ್ಷಗಳ ಕೃಷ್ಣ ಪೂಜಾ ದೀಕ್ಷೆಯನ್ನ ಮುನ್ನಡೆಸುತ್ತಾ ಸಾಗುತ್ತಾರೆ.
ಕೃಷ್ಣ ಮಠಕ್ಕೆ ತನ್ನದೇ ಆದಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ನೀಡಿದಂತಹ ದಾಸವರೇಣ್ಯ ಭಕ್ತ ಕನಕದಾಸ. ಭಕ್ತ ಕನಕದಾಸರು ಕೃಷ್ಣ ಭಕ್ತಿಯ ಸೋದೆ ಮಠದ ಸ್ವಾಮೀಜಿಗಳಾಗಿದ್ದ ಯತಿವರಿಯ ಶ್ರೀ ವಾದಿರಾಜರ ಸಮಕಾಲೀನರು. ಕನಕದಾಸರು ಕೃಷ್ಣ ಭಕ್ತಿಯ ಭಜನೆಗಳನ್ನ ಮಾಡುತ್ತಾ ಹೊರ ಪ್ರಾಂಗಣದಲ್ಲಿ ಭಕ್ತಿ ಪೂಜೆಯನ್ನ ನಡೆಸುತ್ತಿದ್ದರು. ಭಕ್ತರೆಂದುದ ನೀವ ಭಗವಂತ ಕನಕನ ಭಕ್ತಿಗೆ ದರ್ಶನವಿತ್ತ, ಇದೇ ಕನಕನ ಕಿಂಡಿ. ಪರ್ಯಾಯ ಪೀಠವೇರುವ ಯತಿಗಳು ಇದೇ ಕಿಂಡಿಯಲ್ಲಿ ಪ್ರಥಮವಾಗಿ ಶ್ರೀಕೃಷ್ಣ ದರ್ಶನ ಮಾಡುವ ಪದ್ಧತಿ ಈಗಲೂ ರೂಢಿಯಲ್ಲಿದೆ. ಕೃಷ್ಣ ಮಠದ ಹಿನ್ನೆಲೆಯಲ್ಲಿ ಕಾಣುವುದೇ ಮಧ್ವ ಸರೋವರ. ಪೌರಾಣಿಕ ಹಿನ್ನೆಲೆಯುಳ್ಳ ಈ ಸರೋವರದ ಕುರಿತು ಪ್ರಾಚೀನ ಕೃತಿಗಳಲ್ಲಿ ಉಲ್ಲೇಖವಿದೆ. ಗಂಗಾ ಮಾತೆ ತನ್ನ ಕಿರಿಯ ವಯಸ್ಸಿನಲ್ಲಿ ಈ ನೀರಿನಲ್ಲಿ ಆಡಿದಳೆಂದು ವಿಜಯದಾಸರು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಸ್ಕಂದ ಪುರಾಣದ ಸಹ್ಯಾದ್ರಿ ಕಾಂಡದಲ್ಲಿ ಸರೋವರದ ವಿಶಿಷ್ಟತೆಯನ್ನು ವರ್ಣಿಸಲಾಗಿದೆ. ಪಾಪನಾಶಿನಿ ಎಂಬ ಹೆಸರಿನಿಂದ ಕರೆಯಲ್ಪಡುವ ಈ ಸರೋವರ ಮಧ್ವರ ಕಾಲದ ಅನಂತರದಲ್ಲಿ ಮಧ್ವ ಸರೋವರವಾಯಿತು ಎನ್ನುವುದಾಗಿ ಪ್ರತೀತಿ ಇದೆ. ಈ ಮಧ್ವ ಸರೋವರದ ನೈಋತ್ಯ ಭಾಗದಲ್ಲಿ ಭಾಗೀರಥಿ ಗುಡಿ ಇದೆ. ಸರೋವರದ ಮಧ್ಯಭಾಗದಲ್ಲಿ ಆಕರ್ಷಣೀಯವಾದಂತಹ ಮಂಟಪ ಇದೆ. ಉತ್ತಾನ ದ್ವಾದಶಿಯ ಪರ್ವಕಾಲದಲ್ಲಿ ಅಷ್ಟಮಠದ ಯತಿಗಳು ಈ ಮಂಟಪದಲ್ಲಿ ಕ್ಷೀರಾಬ್ದಿ ಪೂಜೆ ಮಾಡುತ್ತಾರೆ. ರಾತ್ರಿ ನಡೆಯುವ ಉತ್ಸವ ಸಂದರ್ಭದಲ್ಲಿ ತೆಪ್ಪೋತ್ಸವ ಈ ಸರೋವರದಲ್ಲಿ ನಡೆಯುತ್ತದೆ. ಈ ಮಂಟಪವನ್ನು 16ನೆಯ ಶತಮಾನದಲ್ಲಿ ಪುತ್ತಿಗೆ ಮಠಾಧೀಶರಾಗಿದ್ದಂತಹ ಶ್ರೀ ರಾಘವೇಂದ್ರ ತೀರ್ಥರು ನಿರ್ಮಿಸಿದರು. ಶ್ರೀಕೃಷ್ಣ ಮಠ ರಥಬೀದಿಯಲ್ಲಿರುವ ಅಷ್ಟಮಠಗಳೊಂದಿಗೆ ಈಶಾನ್ಯ ಭಾಗದಲ್ಲಿ ಇದೆ. ಉತ್ತರ ದಿಕ್ಕಿನಲ್ಲಿ ಬಡಗುಪೇಟೆ, ದಕ್ಷಿಣದಲ್ಲಿ ತೆಂಕುಪೇಟೆ, ಪಶ್ಚಿಮ ದಿಕ್ಕಿನಲ್ಲಿ ಪಡುಪೇಟೆ ರಥಬೀದಿಯನ್ನ ಸಂಪರ್ಕಿಸುತ್ತದೆ. ವಿಶಾಲವಾದ ರಥಬೀದಿಯ ನಡುವೆ ಚಂದ್ರಮೌಳೀಶ್ವರ ಹಾಗೂ ಅನಂತೇಶ್ವರ ದೇವಾಲಯ ಇದೆ. ಇಷ್ಟೇ ಅಲ್ಲದೆ ದೇಗುಲದ ಬೀಡಿನಲ್ಲಿ ಅಣ್ಣಯ್ಯಾಚಾರ್ಯ ಮಠ, ಮುಳಬಾಗಿಲು ಮಠ, ಭಂಡಾರಕೇರಿ ಮಠ, ವ್ಯಾಸರಾಯ ಮಠ, ಭೀಮನಕಟ್ಟೆ ಮಠ, ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಕನಕದಾಸ ರಸ್ತೆ ಮತ್ತು ಬಡಗುಪೇಟೆ ಸೇರುವಲ್ಲಿ ರಥಬೀದಿಯನ್ನು ಪ್ರವೇಶಿಸಿ ಮುಂದೆ ನಡೆದರೆ ಕನಕ ಗೋಪುರ ಹಾಗೂ ಕನಕನ ಗುಡಿಯ ದರ್ಶನವಾಗುತ್ತದೆ. ಚಂದ್ರಮೌಳೀಶ್ವರ ಮತ್ತು ಅನಂತೇಶ್ವರ ದೇವಸ್ಥಾನದ ನಡುವೆ ಶಿಲಾಮಯ ಮಾನಸ್ತಂಭವಿದೆ. ಅಲ್ಲಿಂದ ಮುಂದೆ ನಡೆದರೆ ಕೃಷ್ಣ ಮಠದ ಮಹಾದ್ವಾರ. ಈ ಮಹಾದ್ವಾರ ಗೋಪುರವನ್ನು 1978ರಲ್ಲಿ ಪರ್ಯಾಯ ಸ್ವಾಮೀಜಿಯಾಗಿದ್ದ ಆಗಿನ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ನಿರ್ಮಿಸಿದರು. ಅಲ್ಲದೆ ಬೃಹತ್ ಕಂಚಿನ ಗಂಟೆಯೊಂದಿದೆ. ಅದನ್ನು ಶ್ರೀಕೃಷ್ಣ ಪೂಜಾ ಸಮಯದಲ್ಲಿ ಬಾರಿಸುತ್ತಾರೆ. ಅಲ್ಲದೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಗಂಟೆ ಬಾರಿಸುವ ಪಾಠವೂ ಕೂಡ ಇಲ್ಲಿ ಇದೆ. ಇದನ್ನ ಅನುಸರಿಸಿ ಸೇವಾ ಆಫೀಸು ಇದೆ. ಕೃಷ್ಣ ಮಠದೊಳಗೆ ಪ್ರವೇಶಿಸಿದೊಡನೆ ದರ್ಶನವಾಗುವ ದೇವರು ಶ್ರೀ ಚೆನ್ನಕೇಶವ ದೇವರು. ವಿಜಯದಶಮಿ ಪರ್ವದಿನ ಈ ದ್ವಾರ ತೆರೆದು ಪರ್ಯಾಯ ಸ್ವಾಮೀಜಿ ತೆನೆ ಹಬ್ಬದ ಧಾನ್ಯಗಳನ್ನ ವಿತರಿಸುತ್ತಾರೆ. ಇಲ್ಲಿಂದ ಸ್ವಲ್ಪ ಎಡಕ್ಕೆ ತಿರುಗಿದಾಗ ಅನುಯಾಗ ಶಾಲೆ. ಇದಕ್ಕೆ ತಾಗಿಕೊಂಡು ಶ್ರೀಕೃಷ್ಣ ದೇವರ ಅಲಂಕಾರಕ್ಕಾಗಿ ವಿನಿಯೋಗಿಸುವ ಚಿನ್ನಾಭರಣದ ಕೊಠಡಿಯೂ ಕೂಡ ಇದೆ. ಇದನ್ನು ಕೃಷ್ಣಾಪುರ ಮಠಾಧೀಶರಾಗಿದ್ದಂತಹ ಶ್ರೀ ಶ್ರೀ ವಿದ್ಯಾಪೂರ್ಣ ತೀರ್ಥರು ನಿರ್ಮಿಸಿದರು. ಅನಂತರ ಸೂರ್ಯ ಶಾಲೆ. ಇಲ್ಲಿ ವೇದಪಾರಾಯಣ, ಪುರಾಣ ಪ್ರವಚನಾದಿಗಳು ನಡೆಯುತ್ತವೆ. ರಾತ್ರಿ ಪೂಜಾ ಸಮಯದಲ್ಲಿ ಸಂಗೀತ ವಾದ್ಯಗಳನ್ನ ನುಡಿಸುತ್ತಾರೆ. ಮುಂದೆ ಬಲಕ್ಕೆ ನಡೆದಾಗ ಬೆಳ್ಳಿ ಕಂಬಗಳ ಲಕ್ಷ್ಮೀ ಮಂಟಪ ಸಿಗುತ್ತದೆ. ಮಂಟಪ ಮತ್ತು ಗರ್ಭಗುಡಿಯ ನಡುವಿನ ಸ್ಥಳದಲ್ಲಿ ನವಗ್ರಹ ಕಿಂಡಿಯ ಮೂಲಕ ಭಕ್ತರು ಕೃಷ್ಣ ದರ್ಶನ ಮಾಡುತ್ತಾರೆ. 9 ಕಿಂಡಿಗಳು ನವವಿಧ ಭಕ್ತಿಯನ್ನ ಪ್ರತಿನಿಧಿಸುತ್ತವೆ. ಚಿನ್ನದ ಕವಚದಿಂದ ಆಚ್ಛಾದಿತವಾದ ಈ ಕಿಂಡಿಯಲ್ಲಿ ಶ್ರೀಮನ್ನಾರಾಯಣನ ವಿವಿಧ ಅವತಾರಗಳ ದೃಶ್ಯಗಳನ್ನ ರಚಿಸಲಾಗಿದೆ. ಲಕ್ಷ್ಮೀ ಮಂಟಪದ ಎದುರು ಭಾಗದಲ್ಲಿರುವ ವಿಶಾಲವಾದಂತಹ ಚಂದ್ರಶಾಲೆ, ಎಡ ಮತ್ತು ಬಲ ದಿಕ್ಕಿನಲ್ಲಿರುವ ಗರುಡ ಮತ್ತು ಶ್ರೀ ಮುಖ್ಯಪ್ರಾಣ ದೇವರ ಗುಡಿ, ಇವೆರಡೂ ಮೂರ್ತಿಗಳನ್ನ
ಶ್ರೀ ವಾದಿರಾಜ ಯತಿಗಳು ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪಿಸಿದರು. ಶ್ರೀ ಪ್ರಾಣದೇವರಿಗೆ ರಾತ್ರಿ ಪೂಜಾ ಸಮಯದಲ್ಲಿ ನಿತ್ಯವೂ ಕೂಡ ರಂಗಪೂಜೆ ನಡೆಯುತ್ತದೆ. ಕೃಷ್ಣ ಮಠದ ಒಳಗಡೆ ತುಳಸಿ ವೃಂದಾವನ ಇದೆ. ತುಳಸಿ ವೃಂದಾವನ ಮತ್ತು ದೊಡ್ಡ ದೀಪಸ್ತಂಭದ ಕೃಷ್ಣದೇವರ ಗರ್ಭಗುಡಿಯ ಬಲಭಾಗದಲ್ಲಿದೆ. ಕಾರ್ತೀಕ ಮಾಸದಲ್ಲಿ ಇದನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಮಾಡಲಾಗುತ್ತದೆ. ತುಳಸಿ ಸಂಕೀರ್ತನೆಯೊಂದಿಗೆ ವೈವಿಧ್ಯ ನರ್ತನ ಸೇವೆಗಳು 12 ದಿನಗಳ ಕಾಲ ಇಲ್ಲಿ ರಾತ್ರಿ ಪೂಜಾ ಸಂದರ್ಭದಲ್ಲಿ ನಡೆಯುತ್ತದೆ. ಕೃಷ್ಣನ ಈ ಸಾನ್ನಿಧ್ಯದಲ್ಲಿ ಬಹಳಷ್ಟು ವಿಶೇಷವಾದಂತಹ ವಿಚಾರಗಳು ಇವೆ. ನವಗ್ರಹ ಕಿಂಡಿ, ಕನಕನ ಕಿಂಡಿ, ಕನಕ ಗೋಪುರ, ಮಧ್ವ ಸರೋವರ, ಆ ಮೂಲಕವಾಗಿ ಭೋಜನಶಾಲೆಯಲ್ಲಿ ಶ್ರೀ ಮುಖ್ಯಪ್ರಾಣದೇವರು, ಅನಂತರದಲ್ಲಿ ಸುಬ್ರಹ್ಮಣ್ಯ ಗುಡಿ, ನವಗ್ರಹ ಗುಡಿ, ವೃಂದಾವನ, ಹೀಗೆ ಅನೋಚಾನವಾದಂತಹ ವಿಶಿಷ್ಟವಾದಂತಹ ಆಧ್ಯಾತ್ಮಿಕವಾದಂತಹ ಪರಿಸರ ಈ ಶ್ರೀಕೃಷ್ಣ ಮಠದಲ್ಲಿ ಇದೆ. ಈ ಎಲ್ಲ ಅಂಶಗಳನ್ನು ನಾವು ತಿಳಿಯುತ್ತಾ ಸಾಗುವ ಮೊದಲು ಈ ವಿಶೇಷವಾದಂತಹ ಸಂಚಿಕೆಗೊಂದು ಸಣ್ಣ ವಿರಾಮ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ವಿರಾಮದ ಅನಂತರ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ಈ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಬಹಳಷ್ಟು ಸಾಮಾಜಿಕವಾದಂತಹ ಕೊಡುಗೆಗಳು ಕೂಡ ನಡೆದಿವೆ. ಅನೂಚಾನವಾದಂತಹ 800 ವರ್ಷದ ಇತಿಹಾಸ ಪರಂಪರೆಯನ್ನು ಹೊಂದಿರುವಂತಹ ಶ್ರೀಕೃಷ್ಣ ಮಠ ಬಹಳಷ್ಟು ಸಾಮಾಜಿಕವಾದಂತಹ, ಶೈಕ್ಷಣಿಕವಾದಂತಹ, ಜೊತೆಗೆ ಆಧ್ಯಾತ್ಮಿಕ, ಧಾರ್ಮಿಕ ವಿಚಾರಗಳನ್ನು ಕೂಡ ತನ್ನೊಳಗೆ ಇಟ್ಟುಕೊಂಡು ಆ ಮೂಲಕವಾಗಿ ಮುಂದುವರಿಯುತ್ತಾ ಸಾಗಿದೆ. ಆ ಎಲ್ಲ ವಿಚಾರಗಳನ್ನು ತಿಳಿಯುತ್ತಾ ನಾವು ಈ ಸಾನ್ನಿಧ್ಯ ಸಂಚಿಕೆಯನ್ನು ನೋಡುತ್ತಾ ಸಾಗೋಣ. ಇಲ್ಲಿಂದ ಮುಂದೆ ನಡೆದರೆ ಕೃಷ್ಣ ಗರ್ಭಗುಡಿಗೆ ಹೋಗುವ ದ್ವಾರದಲ್ಲಿ ಶ್ರೀ ಮಧ್ವಾಚಾರ್ಯರ ಗುಡಿ ಇದೆ. ಇದನ್ನು ವಾದಿರಾಜ ಯತಿಗಳು ಪ್ರತಿಷ್ಠಾಪಿಸಿದರು. ಇದರ ಉತ್ತರ ಭಾಗದಲ್ಲಿ ಕೃಷ್ಣ ಪೂಜಾ ನೈವೇದ್ಯ ತಯಾರಿಸುವ ಅಡುಗೆ ಶಾಲೆ ಇದೆ. ಪ್ರಧಾನ ಗರ್ಭಗುಡಿಯಲ್ಲಿ 2 ಕೊಠಡಿಗಳಿವೆ. ಸ್ವಲ್ಪ ದೊಡ್ಡದಿರುವ ಕೊಠಡಿಯಲ್ಲಿ ಪೂಜಾ ಕೈಂಕರ್ಯ ನಡೆಸುವ ಯತಿವರ್ಯರು ಗೋಪಿಚಂದನ ಧಾರಣೆ, ತರ್ಪಣಾದಿಗಳನ್ನ ಮಾಡುತ್ತಾರೆ. ಇಲ್ಲಿ ಬೆಳ್ಳಿ ಮಂಟಪ, ತೊಟ್ಟಿಲು ಇದೆ. ಇದರಲ್ಲಿ ಶ್ರೀಕೃಷ್ಣ ದೇವರ ಶಯನೋತ್ಸವ ಪೂಜೆ ನಡೆಯುತ್ತದೆ. ಇದಕ್ಕೆ ತಾಗಿಕೊಂಡಿರುವ ಪ್ರಧಾನ ಗರ್ಭಗುಡಿಯೇ ದೇವರ ಗುಡಿ.
ಬಲಗೈಯಲ್ಲಿ ಕಡೆಗೋಲು ಹಿಡಿದಿರುವ ಬಹಳ ಅಪರೂಪದ ಶಾಲಗ್ರಾಮ ಮೂರ್ತಿ ಶ್ರೀಕೃಷ್ಣನದು. ಇದೇ ಚಕ್ರಾಂಕಿತ ಮಂಥಪಾಶಧರ ಶ್ರೀಕೃಷ್ಣನ ವಿಗ್ರಹ. ಪ್ರತಿನಿತ್ಯ ನಡೆಯುವ ಪಂಚಾಮೃತ ಅಭಿಷೇಕದ ಸಮಯದಲ್ಲಿ ಬಹು ಆಕರ್ಷಣೀಯವಾಗಿ ಕಂಗೊಳಿಸುತ್ತಾನೆ ಉಡುಪಿಯ ಕೃಷ್ಣ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯ ಅರ್ಭಕಾಕೃತಿಂ ಎನ್ನುವಂತಹ ಶ್ಲೋಕದಲ್ಲಿ ಉಡುಪಿಯ ಮೂಲ ವಿಗ್ರಹವನ್ನ ವರ್ಣಿಸಲಾಗಿದೆ. ಸಾವಿರಾರು ಭಕ್ತರಿಗೆ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ನಿತ್ಯವೂ ಅನ್ನದಾನ ನಡೆಯುತ್ತದೆ. ಶ್ರೀ ಮಧ್ವರ ಸಂಕಲ್ಪದಂತೆ ಅಕ್ಷಯ ಪಾತ್ರೆಯ ಅನ್ನದಾನ ವಿಶಿಷ್ಟ ಮಹತ್ವವನ್ನ ಪಡೆದಿದೆ. ಶಿರೂರು ಶ್ರೀಗಳು ಇದನ್ನ ಮೊದಲಾಗಿ ಕಟ್ಟಿಸಿದರು. ಮತ್ತೆ ಅದಮಾರು ಶ್ರೀಗಳು ಮೊದಲಾಗಿ ಅದನ್ನ ಜೀರ್ಣೋದ್ಧಾರಗೊಳಿಸಿದರು. ಕೃಷ್ಣ ಮಠದಲ್ಲಿ ಇದೇ ರೀತಿಯಲ್ಲಿ ಮುಂದುವರಿಯುತ್ತಾ ಹೋದಂತೆ ಸಿಗುವುದು ಮಧ್ವಮಂಟಪ. ಸಪ್ತೋತ್ಸವದ ಸಂದರ್ಭಗಳಲ್ಲಿ ತುಳಸಿ ಸಂಕೀರ್ತನೆ ಮತ್ತು ರಾತ್ರಿ ತೊಟ್ಟಿಲು ಪೂಜೆ ಶ್ರೀಕೃಷ್ಣನಿಗೆ ನಡೆಸಲಾಗುವುದು. ಪೇಜಾವರ ಶ್ರೀ ವಿಶ್ವೇಶತೀರ್ಥರು ತಮ್ಮ 4ನೆಯ ಪರ್ಯಾಯ ಅವಧಿಯಲ್ಲಿ ಇದನ್ನ ನವೀಕರಿಸಿದರು. ಇದರ ಮೇಲ್ಭಾಗದಲ್ಲಿ ಕನಕ ಮಂಟಪವನ್ನು ಅವರೇ ನಿರ್ಮಿಸಿದರು. ಇಲ್ಲಿಯೂ ಕೂಡ ವಿಶೇಷ ಸಂದರ್ಭದಲ್ಲಿ ಭೋಜನ ಪ್ರಸಾದ ವಿತರಿಸಲಾಗುವುದು. ಕೃಷ್ಣ ಮಠದ ಆಡಳಿತ ಕಚೇರಿ ಬಡಗು ಮಾಳಿಗೆ. ದಿವಾನರು ಹಾಗೂ ನೌಕರ ವೃಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ. ಕೃಷ್ಣ ಮಠದ ಬಡಗು ಅಂದರೆ ಉತ್ತರ ದಿಕ್ಕಿನಲ್ಲಿದೆ. ಇದರ ಜೊತೆಯಲ್ಲಿ ವಾದಿರಾಜ ಮಂಟಪ ಇದೆ. ಇವೆರಡರಲ್ಲಿಯೂ ಕೃಷ್ಣ ಮಠದ ಆಡಳಿತ ಸಿಬ್ಬಂದಿ ವರ್ಗ ವಾಸ್ತವ್ಯ ಮಾಡುತ್ತಾರೆ. ವಾದಿರಾಜ ಯತಿಗಳು ಪರ್ಯಾಯ ದರ್ಬಾರನ್ನ ಇಲ್ಲಿ ನೆರವೇರಿಸುತ್ತಾ ಇದ್ದರು. ಇಂದಿಗೂ ಪರ್ಯಾಯ ಪೂರ್ವ ಸಮಯದಲ್ಲಿ ಗಂಧಾದಿ ಉಪಚಾರಗಳು ಪರ್ಯಾಯ ದರ್ಬಾರ್ ಇಲ್ಲಿ ನಡೆಸಲಾಗುತ್ತದೆ. ಶ್ರೀ ಕೃಷ್ಣ ಮಠದಿಂದ ಮುಂದೆ ಸಾಗಿದಾಗ ಸಿಗುವುದೇ ಸುಬ್ರಹ್ಮಣ್ಯ ಗುಡಿ. ವಾದಿರಾಜ ಯತಿಗಳು ಸುಬ್ರಹ್ಮಣ್ಯ ಗುಡಿ ನಿರ್ಮಿಸಿದರು. ತಮ್ಮ ಭಕ್ತಿ ಪರ್ಯಟನೆಯ ಸಂದರ್ಭ ಮುಸ್ಲಿಂ ದೊರೆ ಹುಮಾಯೂನನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶವೊಂದರಲ್ಲಿ ಪೂಜಾ ಕಾರ್ಯದಲ್ಲಿ ಶ್ರೀಗಳು ನಿರತರಾಗಿದ್ದರು. ಅದು ಅರಸನ ಮಗನ ಸಮಾಧಿ ಸ್ಥಳವಾಗಿತ್ತು. ಹುಮಾಯೂನನ ದೂತರು ಬಂದು ಈ ಸ್ಥಳದಲ್ಲಿ ಪೂಜೆ ಮಾಡಬಾರದೆಂದು ವಿನ್ನವಿಸಿದಾಗ ರಾಜಕುಮಾರ ಸತ್ತಿಲ್ಲ ಎಂದು ಶ್ರೀಗಳು ಹೇಳಲು ರಾಜನು ಅಚ್ಚರಿಗೊಂಡು ಪರೀಕ್ಷಿಸಿದಾಗ ರಾಜಕುಮಾರ ಜೀವಂತವಿದ್ದನು. ಸಂತಸಗೊಂಡಂತಹ ಅರಸನು ಯತಿಗಳಿಗೆ ಕಾಣಿಕೆ ಕೊಡಲು ಮುಂದೆ ಬಂದಾಗ ಯತಿಗಳು ಬೇಡವೆಂದರು. ಯತಿಗಳೊಂದಿಗೆ ಉಡುಪಿಗೆ ಬಂದು ರಾಜಭಟರು ಕಾಣಿಕೆಗಳನ್ನು ಅರ್ಪಿಸಿದರು. ಈ ಸಂಪತ್ತನ್ನು ಭೂಗರ್ಭದೊಳಗೆ ಇಟ್ಟು ಸುಬ್ರಹ್ಮಣ್ಯ ಗುಡಿಯನ್ನ ವಾದಿರಾಜ ಯತಿಗಳು ಇಲ್ಲಿ ನಿರ್ಮಿಸಿದರು. ಶಿರೂರು ಮಠಾಧೀಶರಾದ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು 2ನೆಯ ಪರ್ಯಾಯದ ಅವಧಿಯಲ್ಲಿ ನವಗ್ರಹ ಗುಡಿಯನ್ನ ರಚಿಸಿದರು. ವಾದಿರಾಜ ಯತಿಗಳ ನಂತರ ಕೃಷ್ಣ ಮಠದ ಪರಿಸರದಲ್ಲಿ ಹೊಸತಾದ ದೇವಸಂಬಂಧಿ ಗುಡಿಯನ್ನ ರಚಿಸಿದವರಲ್ಲಿ ಶ್ರೀಗಳು ಮೊದಲಿಗರು. ವಾದಿರಾಜ ಯತಿಗಳು ನವಗ್ರಹ ಸ್ತೋತ್ರ ರಚಿಸಿದರೆ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ನವಗ್ರಹ ಗುಡಿ ರಚಿಸಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ವಿಶೇಷವಾಗಿ ಶನಿವಾರದಂದು ಪೂಜೆ ಸಲ್ಲಿಸುತ್ತಾರೆ. ಕೃಷ್ಣ ಮಠದ ಉತ್ತರ ಭಾಗದಲ್ಲಿ ಮಧ್ವ ಮಂಟಪದ ಹಿಂಬದಿಯಲ್ಲಿ ವೃಂದಾವನಗಳು ಇವೆ. ಸುಮಾರು 45 ವೃಂದಾವನಗಳಲ್ಲಿ ಹಾಗೂ ಪುರಾತನವಾದಂತಹ ಅಶ್ವತ್ಥ ವೃಕ್ಷ ಇಲ್ಲಿ ಇದೆ. ನಾಗದೇವರ ಗುಡಿಯೂ ಕೂಡ ಇದೆ. ಕೃಷ್ಣಾಪುರ ಮಠಾಧೀಶರಾದಂತಹ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಇದನ್ನು ನವೀಕರಿಸಿದರು. ಅಷ್ಟಮಠಗಳ ಯತಿಗಳು ನಿರ್ಯಾಣ ಹೊಂದಿದ ಮೇಲೆ ಆಯುರ್ವೇದಿಯ ಗುಣಗಳುಳ್ಳ ವಸ್ತುಗಳೊಂದಿಗೆ ಅವರ ದಿವ್ಯ ಶರೀರವನ್ನ ಇಲ್ಲಿ ಇಟ್ಟು ಅದರ ಮೇಲೆ ವೃಂದಾವನಗಳನ್ನ ಕಟ್ಟಲಾಗುತ್ತದೆ. ದಿವ್ಯ ಸಾನ್ನಿಧ್ಯವಿರುವ ವೃಂದಾವನಗಳ ಈ ಪ್ರದೇಶದಲ್ಲಿ ಭೂತರಾಜರ ವೃಂದಾವನವೂ ಕೂಡ ಇದೆ. ಗೋಪಾಲನಾದಂತಹ ಕೃಷ್ಣನಿಗೆ ಗೋವುಗಳೆಂದರೆ ಇಷ್ಟ. ಅಲ್ಲದೆ ಕೃಷ್ಣನಿಗೆ ಸಲ್ಲುವ ಪೂಜೆಗಳಲ್ಲಿ ಗೋಪೂಜೆಯೂ ಒಂದು. ಅದಕ್ಕಾಗಿಯೇ ಇಲ್ಲಿ ಭಾರತೀಯ ತಳಿಯ ಗೋವುಗಳೂ ಇವೆ. ವಿಶೇಷ ಪ್ರೀತಿಯಿಂದ ಪರ್ಯಾಯ ಸ್ವಾಮೀಜಿಗಳು ಗೋವುಗಳಿಗೆ ತಿನಿಸನ್ನು ತಿನ್ನಿಸುತ್ತಾರೆ. ಕೃಷ್ಣಾಪುರ ಮಠಾಧೀಶರು ಇದನ್ನು ನವೀಕರಿಸಿದರು. ಈ ಗೋಶಾಲೆ ಕೃಷ್ಣ ಸೇವಾ ನಿರತವಾದಂತಹ ನೆಲೆಯಲ್ಲಿ ನಿರ್ಮಾಣಗೊಂಡಿರುವಂತದ್ದು. ಇದರ ಹಿಂದೆಯೇ ಗಜಾಲಯವೂ ಕೂಡ ಇದೆ.
ಕೃಷ್ಣ ಮಠದ ಹೊರ ಪ್ರಾಂಗಣದಲ್ಲಿ ರಾಜಾಂಗಣ ಇದೆ. ಇಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕಟ್ಟಿಗೆ ರಥ, ಭೋಜನ ಶಾಲೆಯ ಹಿಂಬದಿಯಲ್ಲಿರುವ ಕಟ್ಟಿಗೆ ರಥವನ್ನ ಪ್ರತಿ ಪರ್ಯಾಯದ ಆರಂಭದಲ್ಲಿ ನಿರ್ಮಿಸುತ್ತಾರೆ. 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ಅಡುಗೆ ತಯಾರಿಸಲು ಬೇಕಾಗುವ ಕಟ್ಟಿಗೆಗಳನ್ನು ಇದರಲ್ಲಿ ಸಂಗ್ರಹಿಸಲಾಗುತ್ತದೆ. ಸಂಗ್ರಹಿಸಿದ ಕಟ್ಟಿಗೆಗಳನ್ನು ರಥದ ಮಾದರಿಯಲ್ಲಿ ಕೂಡಿಡುವುದು ಇಲ್ಲಿಯ ವೈಶಿಷ್ಟ್ಯ. ಇದುವೇ ಕಟ್ಟಿಗೆ ರಥ. ಗೀತಾ ಮಂದಿರ, ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತನ್ನ 2ನೆಯ ಪರ್ಯಾಯ ಅವಧಿಯಲ್ಲಿ ಇದನ್ನು ನಿರ್ಮಿಸಿದರು. ಗೀತೆಯ 700 ಶ್ಲೋಕಗಳನ್ನು ಅಮೃತ ಶಿಲೆಯಲ್ಲಿ ಗೀತಾ ಮಂದಿರದಲ್ಲಿ ಬರೆಯಲಾಗಿದೆ. ಕೃಷ್ಣ ಮಠದ ಪರ್ಯಾಯ ಪೂಜಾ ದೀಕ್ಷೆಯನ್ನ ಶ್ರೀ ಕಾಣಿಯೂರು ಮಠ, ಶ್ರೀ ಸೋದೆ ಮಠ, ಶ್ರೀ ಪುತ್ತಿಗೆ ಮಠ, ಅದಮಾರು ಮಠ, ಪೇಜಾವರ ಮಠ, ಪಲಿಮಾರು ಮಠ, ಕೃಷ್ಣಾಪುರ ಮಠ ಮತ್ತು ಶ್ರೀ ಶಿರೂರು ಮಠ, ಒಟ್ಟು 8 ಮಠಗಳು 2 ವರ್ಷಕ್ಕೊಮ್ಮೆ ಕೃಷ್ಣ ಪೂಜಾ ದೀಕ್ಷೆಯ ಪರ್ಯಾಯವನ್ನ ನಡೆಸುತ್ತವೆ. ಶ್ರೀಕೃಷ್ಣನಿಗೆ ಪ್ರತಿನಿತ್ಯ ಸುಮಾರು 14 ಪೂಜೆಗಳು ನಡೆಯುತ್ತವೆ. ನಿರ್ಮಾಲ್ಯ ವಿಸರ್ಜನಾ ಪೂಜೆ, ಅಕ್ಷಯ ಪಾತ್ರೆ ಪೂಜೆ, ಗೋಪೂಜೆ, ಕಲಶ ಪೂಜೆ, ಅಲಂಕಾರ ಪೂಜೆ, ಮಹಾಪೂಜೆ, ರಾತ್ರಿ ಪೂಜೆ, ಮಂಟಪ ಪೂಜೆ ಹೀಗೆ ನಡೆಯುತ್ತಾ ಸಾಗಿದರೆ ಜೊತೆಗೆ ಉಷಕ್ಕಾಲ ಪೂಜೆ, ಪಂಚಾಮೃತ ಪೂಜೆ, ತೀರ್ಥ ಪೂಜೆ, ಅವಸರ ಸನಕಾದಿ ಪೂಜೆ, ಚಾಮರ ಸೇವಾ ಪೂಜೆ, ರಂಗಪೂಜೆ, ಪ್ರಾಣದೇವರ ಪೂಜೆ, ಶಯನೋತ್ಸವ ಪೂಜೆ ನಡೆಯುತ್ತವೆ. ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ವಸಂತೋತ್ಸವ ನಡೆಯುತ್ತದೆ. ಈ ಪಕ್ಷದ ದ್ವಾದಶಿಯಂದು ವಸಂತ ದ್ವಾದಶಿ ಎಂಬ ಹೆಸರಲ್ಲಿ ವಿಶೇಷ ಖಾದ್ಯಗಳ ಸಮಾರಾಧನೆ ಇರುತ್ತದೆ. ಕೃಷ್ಣ ಲೀಲೋತ್ಸವ ಶ್ರಾವಣ ಮಾಸದ ಕೃಷ್ಣಾಷ್ಟಮಿಯ ಮರುದಿನ ವಿಟ್ಲಪಿಂಡಿ ಕೃಷ್ಣಲೀಲೋತ್ಸವದ ಸಂಭ್ರಮದಿಂದ ಜರುಗುತ್ತದೆ. ಚಿನ್ನದ ರಥದಲ್ಲಿ ಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಕುಳ್ಳಿರಿಸಿ ರಥೋತ್ಸವದೊಂದಿಗೆ ಉತ್ಸವಕ್ಕೆ ಚಾಲನೆ. ರಥಬೀದಿಯಲ್ಲಿ ಹುಲಿವೇಷ, ಕೀಲು ಕುದುರೆ ಇತ್ಯಾದಿ ನಾಡಿನ ವೈವಿಧ್ಯಪೂರ್ಣ ಜಾನಪದೀಯ ನೃತ್ಯಗಳೊಂದಿಗೆ ಮೊಸರು ಕುಡಿಕೆ ಹಬ್ಬ ನಡೆಯುತ್ತದೆ. ರಥಬೀದಿಯ ಸುತ್ತ ವಿವಿಧ ವೇದಿಕೆಗಳಲ್ಲಿ ಚಿಣ್ಣರಿಗಾಗಿ ವಿಶೇಷ ಸ್ಪರ್ಧೆ, ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತವೆ. ಕೃಷ್ಣನ ಮೃಣ್ಮಯ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ವಿಸರ್ಜಿಸುವ ಮೂಲಕ ಸಹಸ್ರಾರು ಭಕ್ತರ ನಡುವೆ ಈ ಉತ್ಸವ ಸಮಾಪನಗೊಳ್ಳುತ್ತವೆ. ಕಾರ್ತೀಕ ಮಾಸದ ವಿಶೇಷವೇ ಲಕ್ಷದೀಪೋತ್ಸವ. ಕೃಷ್ಣ ಮಠದೊಳಗೆ ಮತ್ತು ರಥಬೀದಿಯ ಸುತ್ತ 2 ಬದಿಯಲ್ಲಿ ಸಾಲು ಸಾಲಾಗಿ ಎತ್ತರಕ್ಕೆ ಕಟ್ಟಲಾದ ಮರದ ಹಲಗೆಗಳಲ್ಲಿ ಲಕ್ಷಕ್ಕೂ ಮಿಕ್ಕಿ ಹಣತೆಗಳನ್ನ ರಾತ್ರಿ ಉತ್ಸವ ಸಂದರ್ಭದಲ್ಲಿ ಹಚ್ಚಲಾಗುತ್ತದೆ. ಹುಣ್ಣಿಮೆಯ ತನಕ ಈ ಉತ್ಸವ ನಡೆಯುತ್ತದೆ. ಈ ಮಾಸದ ಸೂರ್ಯೋದಯ ಕಾಲದಲ್ಲಿ ಪಶ್ಚಿಮ ಜಾಗರ ಪೂಜೆಯೂ ಕೂಡ ವಿಶೇಷವಾಗಿ ಕೃಷ್ಣ ಮಠದಲ್ಲಿ ಜರುಗುತ್ತದೆ. ಆಚಾರ್ಯ ಮಧ್ವರಿಂದ ಪ್ರತಿಷ್ಠಾಪಿತವಾದಂತಹ ಉಡುಪಿಯ ಶ್ರೀಕೃಷ್ಣ ಮಥುರೆಯಿಂದ ಬಂದವ. ಅಂತಹ ಮಥುರೆಯಿಂದ ಸಮುದ್ರದ ಮೂಲಕ ಸಾಗಿ ಬಂದಂತಹ ಶ್ರೀಕೃಷ್ಣ ಉಡುಪಿಯ ಈ ಸನ್ನಿಧಾನದಲ್ಲಿ ಈ ಹೊತ್ತು ನೆಲೆ ನಿಂತಿದ್ದಾನೆ. ಅನವರತವಾಗಿ ಭಕ್ತರನ್ನ ಸಲಹುತ್ತಾ, ಆಶೀರ್ವದಿಸುತ್ತಾ, ಅನುಗ್ರಹಿಸುತ್ತಾ ಸಾಗಿ ಬಂದಿದ್ದಾನೆ. ಇಂತಹ ಈ ಸನ್ನಿಧಾನದಲ್ಲಿ ಬಹಳಷ್ಟು ಆಧ್ಯಾತ್ಮಿಕವಾದಂತಹ ಶಕ್ತಿಗಳು ಇವೆ. ಈ ಶಕ್ತಿಯನ್ನು ಉದ್ದೀಪನಗೊಳಿಸಿದ್ದೇ ಇಲ್ಲಿಯ ಅಷ್ಟಮಠಾಧೀಶರುಗಳು. ಅಷ್ಟಮಠಾಧೀಶರು ದಿನನಿತ್ಯವಾಗಿ ಕೃಷ್ಣನನ್ನ ಪ್ರೀತಿಯಿಂದ, ಭಕ್ತಿಯಿಂದ ಅರ್ಚಿಸುತ್ತಾ, ಆರಾಧಿಸುತ್ತಾ ಸಾಗಿದ್ದಾರೆ. ಕೀರ್ತನ ಸಾಹಿತ್ಯ, ದಾಸವರೇಣ್ಯರು, ಆ ಮೂಲಕವಾಗಿ ಭಕ್ತಿಯ ವೇದಮಂತ್ರದ ಉಚ್ಚಾರ, ಆ ಮೂಲಕ ಅರ್ಚನೆ, ಇದು ನಿತ್ಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ
ಅರ್ಥಾತ್ ಬಹುಮುಖ್ಯವಾದಂತಹ ಸಂದರ್ಭ ಈ ಅಷ್ಟಮಿಯ ಪರ್ವಕಾಲ. ಇಂತಹ ಈ ಅಷ್ಟಮಿಯ ಪರ್ವಕಾಲದಲ್ಲಿ ಕೃಷ್ಣನನ್ನು ನಾವು ಮನೆ ಮನೆಗೆ ತಲುಪಿಸುವ ಮೂಲಕ ಸ್ಪಂದನ ವಾಹಿನಿ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಸಾನ್ನಿಧ್ಯದ ಮೂಲಕ ನಿಮಗೆ ನೀಡಿದೆ. ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ನಿರಂತರವಾಗಿ ಶ್ರೀಕೃಷ್ಣ ವಿಟ್ಲಪಿಂಡಿಯ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಸ್ಪಂದನ ವಾಹಿನಿ ಸಾದರಪಡಿಸ್ತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡುತ್ತಾ ಈ ಹಬ್ಬವನ್ನು, ಪರ್ವಕಾಲವನ್ನು ಬಹಳಷ್ಟು ಮುತುವರ್ಜಿಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ನೀವು ಆ ಹಬ್ಬವನ್ನು ಆಚರಿಸುತ್ತಾ ಸಾಗಿ ಎನ್ನುವುದಾಗಿ ಶುಭ ಆಶಯದ ಮಾತುಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಮುಗಿಸ್ತಾ ಇದ್ದೇವೆ. ಆ ಮೂಲಕವಾಗಿ ಮತ್ತೆ ಇಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮದ ಜೊತೆ ನಾನು ಬರ್ತೇನೆ. ಅಂದ ಹಾಗೆ ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್. ನಮಸ್ಕಾರ. मधुरापुरि सदन मृदुवदन मधुसूदन इह स्वागतं कृष्ण चरणागतं कृष्ण स्वागतं कृष्ण